ಎನ್ನ ಗಾಡಿ ಶೋಕ್ ರೈಸ್ ಜಿಗ್ 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 ಸೂಪರ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಆಯುಧ ಪೂಜೆ ಗಾಡಿಗೆ ಪೂಜೆ ಮಾಡಿದ ವಿಡಿಯೋವನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೇನೆ. ಸೊ ಲೇಟ್ ಆಯಿತು ವಿಡಿಯೋ ಹಾಕುವಾಗ. ಇದು ಆಯುಧ ಪೂಜೆ ದಿನವೇ ಮಾಡಿದ್ದಲ್ಲ, ನೆಕ್ಸ್ಟ್ ಡೇ ವಿಜಯದಶಮಿ ಅಂದು ಮಾಡಿದ್ದು. ನಮ್ಮದು ಕಲಶ ವಿಸರ್ಜನೆ ಇರುವ ದಿನ ಮಾಡಿದ್ದು. ಎಲ್ಲ ಕಲಶ ವಿಸರ್ಜನೆ ಆದ ನಂತರ ನೋಡಿ ಹೀಗೆ ಅವಸರ ಮಾಡಿ ಗಾಡಿ ವಾಶ್ ಮಾಡಿ ಸಿಂಪಲಾಗಿ ಪೂಜೆ ಮಾಡಿದ್ದು. ನಮ್ಮ ಮನೆಯ ಭಟ್ರೆ ಇದ್ದಾರಲ್ಲ ಅವರೇ ಮಾಡಿದ್ದು. ಸೊ ಲಾಸ್ಟ್ ಇಯರ್ ಸಹ ಹೀಗೇನೆ ಸೇಮ್ ಆಗಿತ್ತು. ಲಾಸ್ಟ್ ಇಯರ್ ಸಹ ಇಲ್ಲಿಯೇ ಪೂಜೆ ಮಾಡಿದ್ದು ಹೀಗೇನೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಅದು ಎಂತ ಬಿಸಿಲಿಗೆ ಒಣಗ್ತದ್ರ ಪರಪ್ಪ. ಅದು ಒಣಗಬಾರ್ದು, ನೀವು ಒರೆಸ್ತಿರಲ್ಲ ಅಲ್ಲಿಗೆ ನೀರು ಹಿಡಿಬೇಕು. ಸಾಕು ಅಷ್ಟೇ. ಬಂದಲ್ಪ ಗಾಡಿ ದೆಕ್ಕ್ಯಾರ ಮೂಜಿ ನಾ ಅಲ್ಲೇ ಉಂಟಾರ್ದು ನಯ ಆಯ್ತಾ ಬಿತ್ತು ಹತ್ತು ಗಾಡಿ ದೆಕ್ಕುನ ಸೋಕಾವಡು ಎಂಗ್ಲಿಗೆ ದಾದೊಂಡಿನಿ ಗಾಡಿ ದಪ್ಪು ಲೆಕ್ಕ ಚಾಲನ ಶೈನಿ ಪಿಲೆ ಅಲ್ಪ್ಲೆಗೆ ಶೈನಿ ಹಾಂ ಶಬಶ್ ಅಲ್ಲೇ ಕಾಸು ಮಾಡಲೆ ತೇಲ್ ಬಗ್ಗೆ ಟರ ಒಂದು ಪಿಲಿಯ ಒಂದು 7 ಜನ ಪಿಲಿಯ ಅಲೆ 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 ತೂಲೆ ಸೂಪರ್. ಶೈನಿ ಶೈನಿ ಇಡಬೆಲೆಗೆ ಅನಲ್ಪಲೆ ಸದ್ಯ ನೋಡಿ ನವರಾತ್ರಿ ಪೂಜೆಗೆ ಯೂಸ್ ಮಾಡಿದ ಪಾತ್ರೆಯನ್ನೆಲ್ಲ ತೊಳೆದು ಪುನಃ ಅಟ್ಟದ ಮೇಲೆ ಹಾಕಲಿಕ್ಕೆ ಎಲ್ಲ ಒಣಗಿಸಲಿಕ್ಕೆ ಇಟ್ಟಿದ್ದಾರೆ ಬಿಸಿಲಿನಲ್ಲಿ. ಎನ್ನ ಗಾಡಿ ಶೋಕ್ ರೈಸ್ ಜಿಗ್ 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 ಅದನ್ನ ತಗೊಂಡು ಹೋಗಿದ್ರ. ಬನ್ನಿ 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 ಬಟ್ರವಲೆ 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 ಲೆಪ್ಪಲೆಗೆ ಬಟ್ರೇನೆ ಪೂಜಾರಿಲ್ಲ ಬಲೆ ಪಿಂಕ್ ಅಂತ ಬಲೆ ಈ ಚಂಡಿ ಡೆಪ್ಪ ಆಡದ ನಾನು ತಾರೆ ಮೂಲೆ ಎತ್ಲ ಉಂಡು ಕೊತ್ತು ಜೊತೆ ಗಾಲಿ ಗೊತ್ತು ಎಷ್ಟು ತಿಳಿಗೆ ಜಾಗಂಡಿ ಕದಿನ ಬಿಡ್ಲೆ ಕದಿನ ಹೋಗ್ತೀರಾ ಕೊಪ್ಪೋಲೆ ಡಬ್ಬಿ ಹಾಂ ಕೊಪ್ಪೋಲೆ
ಅಡೆಗೆ 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 ನಾಯಿಲ್ಲ ಅಲ್ಲ ನಾಯಿಲ್ಲ ಬೈ ಚೀ ಬರುತ್ತಿ तुला शिवराने माहिती आता ಅಡಿಗೆ ಆಯ್ತು ನೀವು ಅನ್ಕೊಳ್ಳಿ ನೀರು ತಗೊಂಡ್ಬರ್ಬೇಕಾ ಒಂದೊಂದು ಸೊಂಬು ಕೊಡಿ ಸೊಂಬು ಕೊಡ್ಲಿ ಆಯ್ತು ನೀರನ್ನು ಮಾಡ್ತೊಳ್ಳಿ ಮಾರೆ ಗಾಡಿ